ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ 16. ಶಿವ ಜಲಂಧರರ ನಡುವೆ ಅದ್ವಿತೀಯವಾದ ಸಮರವು ನಡೆಯಿತು. ರಾಕ್ಷಸನು ತನ್ನ ಮಾಯವಿದ್ಯೆಗಳನ್ನೆಲ್ಲ ಶಿವನ ಮೇಲೆ ಪ್ರಯೋಗಿಸಿದನು. ಸಂಮೋಹನ ವಿದ್ಯೆಯು ವಿಫಲವಾದ ಬಳಿಕ ಆತನು ಮಾಯಗೌರಿಯನ್ನು ಸೃಷ್ಟಿಸಿ ಶುಂಭರಿಂದ ಪೀಡೆಗೆ ಒಳಪಡಿಸಿ ಶಿವನ ಎದುರಿಗೆ ಹಿಂಸೆಗೆ ಗುರಿ ಮಾಡಿದನು. ಆಗ ಶಿವನಿಗೆ ಕ್ಷಣಕಾಲ ತನ್ನ ಶಕ್ತಿಯ ಮೇಲೆ ಸಂದೇಹ ಬಂದಿತು. ಇದೇ ಸಂದರ್ಭ ಎಂದರಿತು ಜಲಂಧರನು ಶಿವನ ಮೇಲೆ 3 ಬಲಶಾಲಿ ಬಾಣಗಳ ಪ್ರಯೋಗವನ್ನು ಮಾಡಿದನು. ಆದರೆ ರಾಕ್ಷಸನ ಮಾಯೆ ಎಂದು ತಿಳಿದ ಶಿವನು ಉದಾಸೀನ ಮಾಡಿದನು. ಶ್ರೀಮನ್ನಾರಾಯಣನಿಂದ ಪ್ರೇರಿತನಾದ ಶಿವನು ಆಗ ಇದ್ದಕ್ಕಿದ್ದಂತೆ ಘೋರ ರೂಪವನ್ನು ಧರಿಸಿದನು. ಶಿವನ ಈ ಘೋರ ಭಯಾನಕ ರೂಪವನ್ನು ನೋಡಲು ಶಕ್ತಿಯಿಲ್ಲದ ಅನೇಕ ರಾಕ್ಷಸರು ಅಲ್ಲಿಂದ ಪಲಾಯನ ಮಾಡಿದರು. ಈಗ ನನ್ನಿಂದ ಪಲಾಯನ ಮಾಡಿದ ರಾಕ್ಷಸರೆಲ್ಲರೂ ಪಾರ್ವತಿಯಿಂದ ಹತರಾಗಲಿ ಎಂದು ಶಿವನು ನುಡಿದನು. ಇದನ್ನರಿತ ಜಲಂಧರನು ತನ್ನ ಮಾಯಾ ಬಾಣಗಳ ಬಲೆಯಿಂದ ಕತ್ತಲೆಯನ್ನುಂಟು ಮಾಡಿದನು. ಶಿವನು ಕ್ಷಣಾರ್ಧದಲ್ಲಿ ಈ ಕತ್ತಲೆಯನ್ನು ಸೀಳಿ ಎಲ್ಲಾ ಕಡೆ ತನ್ನ ದಿವ್ಯ ತೇಜೋವಲಯವನ್ನು ಸೃಜಿಸಿದನು. ಸೋತ ಜಲಂಧರನು ತನ್ನ ಪರಿಗ ಯುದ್ಧವನ್ನೇ ಹಿಡಿದು ಹೊರಟನು. ಅದರಿಂದ ಶಿವನ ವಾಹನವಾದ ವೃಷಭವನ್ನು ಘಾತಿಸಿದನು. ಈ ಹೊಡೆತಕ್ಕೆ ನಂದಿಯು ಅಲ್ಲಿಂದ ಓಡಿತು. ಇದರಿಂದ ಶಿವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು. ಆ ಕ್ಷಣವೇ ಆತನು ಸುದರ್ಶನ ಚಕ್ರವು ತನ್ನ ಭಯಾನಕ ಜ್ವಾಲೆಗಳಿಂದ ಸುತ್ತುತ್ತಾ ಜಲಂಧರನ ತಲೆಯಲ್ಲಿ ಕತ್ತರಿಸಿ ಹಾಕಿತು. ಅವನ ದೇಹವು ರಥದಿಂದ ಉರುಳಿ ಕೆಳಗೆ ಬಿದ್ದಿತು. ಅದರಿಂದ ಹೊರಟ ತೇಜಸ್ಸೊಂದು ಶಿವನಲ್ಲಿ ಲೀನವಾಯಿತು. ಬ್ರಹ್ಮಾದಿ ದೇವತೆಗಳು ಇದರಿಂದ ಹರ್ಷಿತರಾಗಿ ಶಿವನಿಗೆ ಜಯಕಾರ ಮಾಡಿ ಭಕ್ತಿಯಿಂದ ವಂದಿಸಿದರು. ಮತ್ತೆ ದೇವತೆಗಳು ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಾ, ಹೇ ದೇವಾದಿ ದೇವ, ಇನ್ನೊಂದು ಬೇಡಿಕೆ ಇದೆ. ಅದು ಬುಂದೆಗೆ ಮೋಹಿತನಾಗಿ ಅರಣ್ಯದಲ್ಲೇ ಉಳಿದಿರು ವಿಷ್ಣು ತನ್ನ ಸ್ವಸ್ಥಾನಕ್ಕೆ ಹಿಂತಿರುಗುವ ಉಪಾಯವನ್ನು ತಿಳಿಸು ಎಂದು ಶಿವನಲ್ಲಿ ಬಿನ್ನವಿಸಿದರು. ಶಿವ ಹೇಳಿದನು, ಈ ಕಾರ್ಯಕ್ಕಾಗಿ ನೀವು ಮೋಹಿನಿಯ ಮೊರೆ ಹೋಗಬೇಕು ಎಂದನು. ಅವರೆಲ್ಲರೂ ಶಿವನ ಆಜ್ಞೆಯಂತೆ ಮಹಾಮಾಯೆಯಾದ ಮೋಹಿನಿಯನ್ನು ದೇವತೆಗಳು ಸ್ತೋತ್ರ ಮಾಡಿದರು. ಹೇ ದೇವಿ, ನಿನ್ನಿಂದ ಸತ್ವ, ರಜ, ತಮೋಗುಣಗಳು ಸೃಷ್ಟಿಯಾಗಿವೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣ ಕರ್ತಳಾಗಿರುವೆ. ನಿನ್ನಿಚ್ಛೆಯಿಂದಲೇ ವಿಶ್ವದ ಅಳಿವು ಉಳಿವುಗಳಾಗುತ್ತವೆ. ಮೂಲ ಪ್ರಕೃತಿ ಎನಿಸಿದ ನಿನಗೆ ನಮಸ್ಕಾರಗಳು. ನಿನಗೆ 32 ಬೇರೆ ಬೇರೆ ಹೆಸರುಗಳಿವೆ. ಅವುಗಳಲ್ಲಿ ಎಲ್ಲವೂ ನಿನ್ನ ಸಮಾನ ಶಕ್ತಿಗಳೇ ಆಗಿವೆ. ನಿನ್ನ ರೂಪ ಸ್ವಭಾವ ಗುಣಗಳನ್ನು ವೇದಗಳು ಹಾಡಿ ಹೊಗಳುತ್ತಿವೆ. ಯಾರೇ ಭಕ್ತರು ನಿನ್ನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುವರೋ ಅವರ ದಾರಿದ್ರ್ಯ, ಮೋಹ, ದುಃಖಾದಿಗಳು, ಶತ್ರುಗಳು ನಾಶವಾಗುತ್ತವೆಯೋ ಅಂತಹ ಮೂಲ ಪ್ರಕೃತಿಯಾದ ನಿನಗೆ ನಮೋ ನಮಃ. ನಾರದರು ಮತ್ತೆ ಹೇಳುತ್ತಾರೆ, ಈ ಮೂಲ ಪ್ರಕೃತಿಯ ಸ್ತೋತ್ರವನ್ನು ಯಾರು ಏಕಾಗ್ರಚಿತ್ತರಾಗಿ ತ್ರಿಸಂಧ್ಯಗಳಲ್ಲೂ ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಪಠಿಸುತ್ತವರೋ ಅವರ ಭಯ, ದುಃಖ, ದಾರಿದ್ರ್ಯಗಳು ನಾಶವಾಗುತ್ತವೆ. ಈ ರೀತಿ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಮೂಲ ಪ್ರಕೃತಿ ಎನಿಸಿದ ಯೋಗ ಮಾಯೆಯು ತೇಜೋ ರೂಪದಿಂದ ಆವಿರ್ಭವಿಸಿ, ಹೇ ದೇವತೆಗಳೇ, ನಾನು ಸತ್ವ, ರಜ, ತಮೋಗುಣ ರೂಪಗಳನ್ನು ಧರಿಸುವೆ. ರಜೋಗುಣದಿಂದ ಲಕ್ಷ್ಮಿ, ತಮೋಗುಣದಿಂದ ಸರಸ್ವತಿ, ಸತ್ವಗುಣದಿಂದ ಪಾರ್ವತಿ, ಹೀಗೆ 3 ರೂಪಗಳಾಗಿ ಕಾಣಿಸುವೆ. ನಿಮ್ಮ ಅಭಿಷ್ಟ ಪ್ರಾಪ್ತಿಗಾಗಿ ಆಯಾ ರೂಪಗಳನ್ನು ನೀವು ಆರಾಧಿಸಿರಿ ಎಂದಳು. ದೇವತೆಗಳು ಮಹಾಮಾಯೆಯಾದ ಮೂಲ ಪ್ರಕೃತಿಯ ಆದೇಶದಂತೆ ಮಹಾಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿಯರಲ್ಲಿಗೆ ಹೋದರು. ಆ ದೇವಿಯರು ಅವರಿಗೆ ಕೆಲವು ಬೀಜ ಮಂತ್ರಗಳನ್ನು ಅನುಗ್ರಹಿಸಿ, ಹೇ ದೇವತೆಗಳೇ, ಮಹಾವಿಷ್ಣು ಯಾವ ಸ್ಥಳದಲ್ಲಿ ಮೋಹಪರವಶನಾಗಿ ಇರುವನೋ ಆ ಸ್ಥಳದಲ್ಲಿ ನೀವು ಈ ಬೀಜಗಳನ್ನು ಚೆಲ್ಲಿರಿ ಎಂದು ಆಜ್ಞಾಪಿಸಿದರು. ದೇವತೆಗಳೆಲ್ಲ ದೇವಿಯರು ತಮಗೆ ನೀಡಿದ ಬೀಜಗಳನ್ನು ವಿಷ್ಣು, ಬೃಂದಾದೇವಿ ಇದ್ದ ಸ್ಥಳದಲ್ಲಿ ಚೆಲ್ಲಿದರು. ಪುನಃ ನಾರದರು ಹೇಳಿದರು, ಹೇ ಪೃಥು ಚಕ್ರವರ್ತಿ, ಯಾರು ಈ ಪಾತಿವ್ರತ್ಯ ಮಹಿಮಾನ್ವಿತವಾದ ಕಥೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳುವರೋ, ಪಠಿಸುವರೋ, ಹೇಳುವರೋ ಅಂತಹ ಸ್ತ್ರೀ ಪುರುಷರು ಇಹಲೋಕದಲ್ಲಿ ಸಂತಾನ, ಸಂಪದ, ಆರೋಗ್ಯಗಳನ್ನು, ದೇಹಾಂತ್ಯದಲ್ಲಿ ಸದ್ಗತಿಯನ್ನು ಹೊಂದುತ್ತಾರೆ ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಾತ್ಮೆಯ 16ನೇ ಅಧ್ಯಾಯವು ಸಂಪನ್ನವಾಯಿತು. ಕಾರ್ತಿಕ ದಾಮೋದರ ಸ್ತೋತ್ರ 13. ಜಯ ಯುಗ ಕೃತ್ ದುರ್ಜನ ವಿದ್ವಂಸಿನ್ ಜಯ 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 ಭೋ ಜಯ ವಿಶ್ವಾತ್ಮನ್ ಇತಿ ಮಂತ್ರಂ ಪಠನ್ನೇವ ಕುರ್ಯಾನ್ನಿರಾಜನಂಬುಧ ಘಟಿಕಾದ್ವೈಶಿಷ್ಟಾಯಾಂ ಸ್ನಾನಂ ಕುರ್ಯಾದ್ಯಥಾವಿಧಿ ಅನ್ಯಥಾ ನರಕಂ ಯಾತಿ ಯಾವದಿಂದ್ರಾಶ್ಚತುರ್ದಶ
इति श्री कार्तिक दामोदर स्तोत्रम संपूर्णम इति श्री पंचरात्रागम हंस ब्रह्म संवादे श्री कार्तिक दामोदर स्तोत्रम। जय श्री राम। श्री कृष्णार्पणमस्तु। सर्वे जनः सुखिनो भवन्तु। लोक समस्त सुखिनो भवन्तु।